ಬಂಟ್ವಾಳದಲ್ಲಿ 2019-20ನೇ ಸಾಲಿನ ಶೈಕ್ಷಣಿಕ ವರ್ಷ ಮುಕ್ತಾಯವಾಗಿಲ್ಲ. ಇನ್ನು 4 ತಿಂಗಳು ಬಾಕಿ ಇರುವಾಗಲೇ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ 1ನೇ ತರಗತಿಯಿಂದ ದಾಖಲಾತಿ ಪೂರ್ಣಗೊಂಡಿದೆ. ಹಾಗಾದ್ರೆ ಆ ಶಾಲೆಯಲ್ಲಿ ಅಂತಹ ವಿಶೇಷ ಏನಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಇದ್ಯಾವುದೋ ರಾಜ್ಯದ ಪ್ರತಿಷ್ಠಿತ ಖಾಸಗಿ ಶಾಲೆಯಾಗಿರಬಹುದು ಎನ್ನುವ ಊಹೆ ನಿಮ್ಮದಾಗಿದ್ರೆ ಅದು ತಪ್ಪು. ಬದಲಾಗಿ ಈ ಹೊಸ ದಾಖಲೆ ಸೃಷ್ಟಿಸಿರುವುದು ಬಂಟ್ವಾಳ ತಾಲೂಕಿನ ದಡ್ಡಲಕಾಡು ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ. 2015ರಲ್ಲಿ 33 ಮಕ್ಕಳಿಂದ ಮುಚ್ಚುವ ಹಂತಕ್ಕೆ ತಲುಪಿದ್ದ ಶಾಲೆ 2019ರ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಗೆ 108 ಮಕ್ಕಳನ್ನ ದಾಖಲಿಸಿಕೊಳ್ಳುವ ಮೂಲಕ ರಾಜ್ಯದ ಗಮನ ಸೆಳೆದಿತ್ತು. ಈ ವರ್ಷವೂ ಯಾವುದೇ ಬ್ಯಾನರ್ ಪ್ರಚಾರವಿಲ್ಲದೆ ಮನೆ ಮನೆ ಭೇಟಿ ನೀಡಿ ಕಾರ್ಯಕ್ರಮ ನಡೆಸದೇ ಇದ್ದರೂ ಕೂಡ ಅವಧಿಗಿಂತ ಮುನ್ನವೇ ಶಾಲೆಯ 1ನೇ ತರಗತಿ ಹಾಗೂ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ದಾಖಲಾತಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ನಿರೀಕ್ಷೆಗಿಂತಲೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಶಾಲೆಯ ಪ್ರವೇಶ ಬಯಸಿದ್ದಾರೆ. ಈಗಾಗಲೇ 1ನೇ ತರಗತಿಗೆ 111 ಮಕ್ಕಳು, ಎಲ್ಕೆಜಿಗೆ 70 ಹಾಗೂ ಯುಕೆಜಿಗೆ 83 ಮಕ್ಕಳು ದಾಖಲಾಗಿದ್ದು 1ನೇ ಎ, ಬಿ, ಸಿ ತರಗತಿಗಳನ್ನು ತೆರೆಯಲಾಗಿದೆ. ಮಕ್ಕಳ ಕೊರತೆಯಿಂದ ಸರ್ಕಾರಿ ಶಾಲೆ ಮುಚ್ಚುತ್ತಿದೆ ಎನ್ನುವ ಈ ಕಾಲಘಟ್ಟದಲ್ಲಿ ಹೊಸ ಶಿಕ್ಷಣ ಕ್ರಾಂತಿಗೆ ದಡ್ಡಲಕಾಡು ಶಾಲೆ ಮುನ್ನುಡಿ ಬರೆದಿದೆ. ರಾಜ್ಯದ ಕೆಲವೊಂದು ಪ್ರತಿಷ್ಠಿತ ಶಾಲೆ ಕಾಲೇಜುಗಳಲ್ಲಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಹಿತದೃಷ್ಟಿಯಿಂದ ಪೋಷಕರು ಹೆಚ್ಚುವರಿ ಡೊನೇಷನ್ ನೀಡಿ ಮುಂಗಡವಾಗಿ ಸೀಟು ಕಾಯ್ದಿರಿಸುವುದು ಸಾಮಾನ್ಯ. ಅಲ್ಲದೆ ಅಂತಹ ಶಿಕ್ಷಣ ಸಂಸ್ಥೆಗಳು ತಮ್ಮಲ್ಲಿರುವ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನ ಮಾಡಿರುತ್ತದೆ. ಆದರೆ ದಡ್ಡಲಕಾಡು ಸರ್ಕಾರಿ ಶಾಲೆಯಲ್ಲಿ ಅಂತಹ ಯಾವುದೇ ಪ್ರಚಾರದ ಅಬ್ಬರ ಇಲ್ಲದೆ ಇದ್ದರೂ ಕೂಡ ಪೋಷಕರು ತಮ್ಮ ಮಕ್ಕಳನ್ನು ಈ ಸರ್ಕಾರಿ ಶಾಲೆಗೆ ಸೇರಿಸಲು ಉತ್ಸಾಹ ತೋರುತ್ತಿದ್ದಾರೆ. 1ನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮ ಕಲಿಕೆಗೆ ಅವಕಾಶ. ಸರ್ಕಾರದಿಂದ ಮಾತ್ರವಲ್ಲದೆ ಶಾಲಾ ದತ್ತು ಸಂಸ್ಥೆಯಿಂದಲೂ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ಹಾಗೂ ಪುಸ್ತಕಗಳ ವಿತರಣೆ, ಸುಂದರ ಶಾಲಾ ಪರಿಸರ, 3 ಅಂತಸ್ತಿನಲ್ಲಿರುವ ಸುಸಜ್ಜಿತ ಶಾಲಾ ಕೊಠಡಿ, ತರಗತಿಗೊಬ್ಬರಂತೆ ಶಿಕ್ಷಕರ ನಿಯೋಜನೆ, ಕರಾಟೆ, ಯೋಗ, ಸಂಗೀತ ಮೊದಲಾದ ಪಠ್ಯೇತರ ಚಟುವಟಿಕೆಗಳ ಉಚಿತ ತರಬೇತಿ, ವಿದ್ಯಾರ್ಥಿಗಳನ್ನ ಕರೆದೊಯ್ಯಲು 4 ಬಸ್ಸಿನ ವ್ಯವಸ್ಥೆ. ಹೀಗೆ ಖಾಸಗಿ ಶಾಲೆಯ ವ್ಯವಸ್ಥೆಯನ್ನ ಮೀರಿಸುವ ಸೌಲಭ್ಯಗಳು ಈ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಲಭ್ಯವಿರುವುದರಿಂದ ಸಹಜವಾಗಿಯೇ ಪೋಷಕರ ಆಕರ್ಷಣೆ ದಡ್ಡಲಕಾಡು ಶಾಲೆಯತ್ತ ಸೆಳೆದಿದೆ. ಶ್ರೀದುರ್ಗ ಚಾರಿಟೇಬಲ್ ಟ್ರಸ್ಟ್ ದಡ್ಡಲಕಾಡು ಶಾಲೆಯನ್ನು ದತ್ತು ಸ್ವೀಕರಿಸಿದ ಬಳಿಕ ಶಾಲೆಯಲ್ಲಿ ಆಮೂಲಾಗ್ರ ಬದಲಾವಣೆಯಾಗಿದೆ. ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 800ರ ಗಡಿ ದಾಟಿದೆ. ಖಾಸಗಿ ಸಂಘ ಸಂಸ್ಥೆಗಳ ಸಹಕಾರ, ಸಮುದಾಯದ ಸಹಭಾಗಿತ್ವ ಇದ್ದರೆ ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯಾಗಿ ರೂಪಿಸಲು ಸಾಧ್ಯವಿದೆ ಎಂಬುದನ್ನು ದೇಶಕ್ಕೆ ತೋರಿಸಿಕೊಟ್ಟಿದೆ. ಮುಚ್ಚುವ ಹಂತಕ್ಕೆ ತಲುಪಿದ್ದ ಶಾಲೆ ಮತ್ತೆ ಫಿನಿಕ್ಸ್ನಂತೆ ಎದ್ದು ನಿಂತಿದ್ದು ಶಾಲೆಯ ಗತ ಇತಿಹಾಸ ಮರುಕಳಿಸಿದೆ. ಸಂದೀಪ್ ಸಾಲ್ಯಾನ್, P4 News 24/7 ಬಂಟ್ವಾಳ.